ಮಂಗಳೂರಿನ ಅಗ್ನಿಶಾಮಕ ಕೇಂದ್ರದ ಹತ್ತಿರ ಬಿಆರ್ ಕರ್ಕೇರ ರಸ್ತೆ ಬಳಿ ಡಾಕ್ಟರ್ ಎಂಆರ್ ಶೆಟ್ಟಿ ಸ್ಮಾರಕ ವೃತ್ತವನ್ನು ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಎಂಆರ್ ಇದು ವೃತ್ತ ಮಂಗಳೂರಿಗೆ ಬೇಕಾದ ಶೈಕ್ಷಣಿಕ ಅಭಿವೃದ್ಧಿಗೆ ನೆನಪು. ಅಭಿವೃದ್ಧಿಗೆ ಪೂರಕವಾದ ಕೊಡುಗೆ ಎಂಆರ್ ಶೆಟ್ಟಿಯವರು ನೀಡಿದರು. ರಾಜ್ಯದಲ್ಲಿ ಮೊದಲ ಬಾರಿಗೆ ಪ್ರಾರಂಭವಾದ ಕೋರ್ಸ್ ಅಂದರೆ ಫಿಸಿಯೋಥೆರಪಿ. ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡಿದ ಸಂಸ್ಥೆ ಇಂದು ಮರವಾಗಿ ಬೆಳೆದಿದೆ. ಭವಿಷ್ಯದ ಜನಕ್ಕೆ ಅವರನ್ನು ನೆನಪಿಸಿಕೊಳ್ಳಲು ಇದು ಒಂದು ಉತ್ತಮ ಸಮಯವೆಂದು ಹೇಳಿದರು. ವಿದ್ಯಾರ್ಥಿ ನಾಯಕನಾಗಿರುವಾಗ ಅವರನ್ನು ಹತ್ತಿರದಿಂದ ನಾನು ಕಂಡಿದ್ದೇನೆ. ಯಾವಾಗಲೂ ನಗುಮುಖದಿಂದ ಇರುವ ಅವರ ನೆನಪು ಸ್ಮರಣೀಯ ಎಂದರು. ವ್ಯಕ್ತಿಗತವಾಗಿ ಅವರಂತೂ ವಿಶಿಷ್ಟ. ಹುಟ್ಟುವಾಗ ಉಸಿರು ಇರುತ್ತದೆ, ಮೃತಪಟ್ಟ ಮೇಲೆ ಹೆಸರು ಮಾತ್ರ ಇರುವುದು ಎಂದು ಹೇಳಿದರು. ಡಾಕ್ಟರ್ ಎಂಆರ್ ಶೆಟ್ಟಿ ಸ್ಮಾರಕ ವೃತ್ತವನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ, ಈ ಒಂದು ವೃತ್ತ ಬರೀ ಒಂದು ಮಂಗಳೂರು ಮಹಾನಗರ ಪಾಲಿಕೆಯ ಈ ಒಂದು ರಸ್ತೆಯಲ್ಲಿರುವ ಸರ್ಕಲ್ ಒಂದು ಮಾತ್ರ ಅಲ್ಲ. ಈ ಒಂದು ವೃತ್ತ ಇದು ಬಹುಶಃ ನಮ್ಮ ಊರಿಗೆ ಬೇಕಾಗಿ, ಮಂಗಳೂರಿಗೆ ಬೇಕಾಗಿ ಮತ್ತು ಬಹುಶಃ ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿನಿಯರ ಶಿಕ್ಷಣವನ್ನು ಪಡೆದುಕೊಂಡು ಮುಂದೆ ಬರಲಿಕ್ಕೆ ಬೇಕಾಗುವಂತಹ ಯೋಜನೆಗಳು ಮತ್ತು ಆಲೋಚನೆ ಮತ್ತು ಯೋಜನೆಗಳನ್ನು ರೂಪಿಸಿ ಯಶಸ್ವಿಯಾದಂತಹ ಒಂದು ವ್ಯಕ್ತಿತ್ವದ ಪ್ರತಿಬಿಂಬವನ್ನು ನಾವಿಲ್ಲಿ ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ವೃತ್ತದಲ್ಲಿ ಬಹುಶಃ ಅವರ ಎಂವಿ ಶೆಟ್ಟಿ ಅವರ ಹೆಸರನ್ನು ನೋಡಿದಾಗ ಮಂಗಳೂರು ಕ್ಷೇತ್ರ ಮತ್ತು ಮಂಗಳೂರು ನಗರಕ್ಕೆ, ನಮ್ಮ ರಾಜ್ಯಕ್ಕೆ ಹಲವಾರು ಜನರು ಬಹುಶಃ ಅಭಿವೃದ್ಧಿಗೆ ಪೂರಕವಾಗಿ ಬೇರೆ ಬೇರೆ ಸೇವೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಎಂಆರ್ ಶೆಟ್ಟಿ ಅವರ ಆ ಒಂದು ದೀರ್ಘಕಾಲಿಕದ ಅವರ ಸೇವೆ ಅದು ನಮ್ಮ ನಗರಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಳಿಕ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮನುಷ್ಯನ ವ್ಯಕ್ತಿತ್ವ ಅವರು ತೀರಿಕೊಂಡ ಮೇಲೆ ಅಳಿಯುವಂಥದ್ದು ನಿಜ. ಅವರ ನಗುಮುಖ ಇವತ್ತಿಗೂ ನೆನಪಿದೆ. ಸಮಾಜಕ್ಕಾಗಿ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಧನ್ಯವಾದ ಹೇಳಿದರು. ಈ ರೀತಿಯ ಚಟುವಟಿಕೆಗಳು ಮಂಗಳೂರಿನಲ್ಲಿ ನಡೆಯಲಿ, ಅದನ್ನು ಉಳಿಸಿ ಬೆಳೆಸುವಂತಹ ಕೆಲಸ ಮಂಗಳೂರಿನ ಜನತೆ ಮಾಡಲಿ. ನಗರದ ಅಭಿವೃದ್ಧಿ ಇನ್ನಷ್ಟು ಹೆಚ್ಚು ಮಾಡಲು ಇತರರಿಗೂ ಪ್ರೇರಣೆಯಾಗಲಿ ಎಂದರು. ಮಾಡ್ತಾರೆ, ಅದರ ಮೇಲೆ ಅಳಿಯುವಂಥದ್ದು ಅತ್ಯಂತ ಉತ್ತಮವಾದ ಒಂದು ರೀತಿ. ಅಂಥ ಒಂದು ಕೆಲಸವನ್ನು ಡಾಕ್ಟರ್ ಎಂಆರ್ ಶೆಟ್ಟಿ ಅವರು ಪ್ರಾಯಶಃ ಮಾಡಿದ್ದಾರೆ. ಆ ಕಾರಣಕ್ಕೆ ಇವತ್ತು ಈ ರೀತಿಯ ಕೆಲಸಗಳು ಅವರ ಹೆಸರಿನಲ್ಲಿ ಅವರು ಕಳೆದೋದ ನಂತರ ಕೂಡ ನಡೀತಾ ಇದೆ. ನಾನು ವೈಯಕ್ತಿಕವಾಗಿ ಅವ್ರನ್ನ ಒಂದೆರಡು ಸಲ ಭೇಟಿಯಾಗಿದ್ದು, ತುಂಬ ನನಗೆ ವೈಯಕ್ತಿಕ ಸಂಬಂಧ ಏನಿರಲಿಲ್ಲ. ಆದರೆ ಸ್ಪೀಕರ್ ಅವರು ಹೇಳಿದಾಗೆ ಆ ಎರಡೂ ಭೇಟಿಯಲ್ಲೂ ಕೂಡ ಅವರ ನಗುಮುಖ ಇವತ್ತಿಗೂ ನೆನಪಿದೆ. ಅಂಥ ಒಂದು ಪರ್ಸನಾಲಿಟಿ ಡಾಕ್ಟರ್ ಎಂಆರ್ ಶೆಟ್ಟಿ ಅವರಾಗಿದ್ದರು. ನಾನು ಈ ಸಂದರ್ಭದಲ್ಲಿ ಈ ರೀತಿಯ ಚಟುವಟಿಕೆಗಳನ್ನು, ಈ ರೀತಿಯ ಕೆಲಸವನ್ನು ಮಾಡಿದ್ದಕ್ಕಾಗಿ ಎಂಆರ್ ಶೆಟ್ಟಿ ಅವರ ಇಡೀ ಕುಟುಂಬಕ್ಕೆ ಮತ್ತು ಅವರ ಟ್ರಸ್ಟಿಯಲ್ಲಿರುವಂಥ ಎಲ್ಲ ಸದಸ್ಯರುಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎಂಆರ್ ಶೆಟ್ಟಿ ಸ್ಮಾರಕ ಉದ್ಘಾಟನೆ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ರವರು ಎಂಆರ್ ಶೆಟ್ಟಿ ಕುಟುಂಬವನ್ನು ಶ್ಲಾಘಿಸಿದರು. ಸ್ವತಂತ್ರ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗೂ ಅಭಿವೃದ್ಧಿಯಲ್ಲಿ ಕೈಜೋಡಿಸಿದವರನ್ನು ಅವರು ನೆನೆಯಬೇಕು. ಎಂಆರ್ ಶೆಟ್ಟಿ ಅವರ ಸಾಧನೆ, ಕೊಡುಗೆಯನ್ನು ಕೊಂಡಾಡಿದರು. ಮಂಗಳೂರಿನ ಅಭಿವೃದ್ಧಿಗೆ ಕೈಜೋಡಿಸಿದವರ ಹೆಸರನ್ನು ಇಟ್ಟಿದ್ದಾರೆ. ಅವರ ಕೊಡುಗೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕು. ಇತಿಹಾಸವನ್ನು ತೋರಿಸುವಂತಹ ಕಾರ್ಯ ನಡೆಯಬೇಕಿದೆ ಎಂದರು. ನೂರಾರು ವಿದ್ಯಾಸಂಸ್ಥೆ, ಆಸ್ಪತ್ರೆ ಕೊಡುಗೆಯಾದಂತಹ ಜಿಲ್ಲೆ ಇದಾಗಿದೆ. ಮಹಾನಗರ ಪಾಲಿಕೆಯ ಸರ್ಕಲ್ ಮಾಡುತ್ತಾರೆ, ಆದರೆ ಡಾಕ್ಟರ್ ಎಂಆರ್ ಶೆಟ್ಟಿಯವರ ಸರ್ಕಲ್ ಅನ್ನು ಕುಟುಂಬದವರೇ ಮಾಡಿದ್ದು, ಅದರ ಮೇಂಟೈನ್ ಕುಟುಂಬದವರೇ ಮಾಡುವುದು ಉತ್ತಮವಾದುದು ಎಂದರು. ಪಾಂಡೇಶ್ವರ ಸೌಂದರ್ಯಕ್ಕೆ ಕಿರೀಟ ತೊಡಿಸಿದಂತಾಗಿದೆ. ಬಡವರ ಆಸ್ಪತ್ರೆ ಎಂದರೆ ಅದು ಎಂವಿ ಶೆಟ್ಟಿ. ಈ ಸರ್ಕಲ್ ಎಲ್ಲ ಜವಾಬ್ದಾರಿ ಹೊತ್ತಿದ್ದು ಸಂತಸದ ವಿಷಯ ಎಂದರು. ಎಂವಿ ಶೆಟ್ಟಿಯವರ ಕಾರ್ಯವೈಖರಿಯನ್ನು ನೆನೆಸಿದರು. ಈ ವಿಚಾರಗಳನ್ನು ಯಾಕೆ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಮುಂದಿನ ಪೀಳಿಗೆಗಳಿಗೆ ಅವರ ಕೊಡುಗೆಗಳು ಗೊತ್ತಾಗಬೇಕು. ಮುಂದಿನ ಪೀಳಿಗೆ ಅವರನ್ನು ಕಂಡು ನಾವೆಲ್ಲೋ ಒಂದು ಕಡೆ ನಾವು ಕೂಡ ಉತ್ತಮ ಸಾಧಕರಾಗಿ ಬೆಳಿಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ವಿಶೇಷವಾದಂಥ ಪ್ರಯತ್ನ ಆಡಳಿತದ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಇವತ್ತು ನಾವು ಮಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ
ಅಭಿವೃದ್ಧಿಯ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆ ಕುಟುಂಬಸ್ಥರು ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾರೆ. ಇವತ್ತು ನನಗೆ ಬಹಳ ಸಂತೋಷ ಏನು ಅಂತ ಕೇಳಿದರೆ, ಕುಟುಂಬದ ಸದಸ್ಯರು ಮತ್ತು ಅವರೆಲ್ಲ ಗೌರವಾನ್ವಿತ ಈ ಒಂದು ಸಂಸ್ಥೆ ಆಡಳಿತದ ಪ್ರಮುಖರು ಮಹಾನಗರ ಪಾಲಿಕೆಗೆ ಯಾವುದೇ ₹1 ಖರ್ಚು ವೆಚ್ಚಗಳನ್ನು ಮಾಡದೆ ಅವರ ಕುಟುಂಬದ ಸದಸ್ಯರು ಮತ್ತು ಹಿರಿಯರೆಲ್ಲ ಸೇರಿಕೊಂಡು ಈ ವೃತ್ತವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ಡಾಕ್ಟರ್ ರಂಜಿತ್ ಶೆಟ್ಟಿ ಕಾಮತ್, ಕಾರ್ಪೊರೇಟರ್ ದಿವಾಕರ್ ಪಾಂಡೇಶ್ವರ್, ಹಿಮಾ ಊರ್ಮಿಳಾ ಶೆಟ್ಟಿ, ರೋಹಿಲಾ ಶೆಟ್ಟಿ, ದಿವ್ಯಾಂಜಲಿ ಶೆಟ್ಟಿ, ಡಾಕ್ಟರ್ ಯು ಇಫ್ತಿಕಾರ್ ಆಲಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.